ಈಜು ಕೋಚ್ ರವೀಶ್ ವಿಟ್ಲ ಅವರ ಸ್ಮರಣಾರ್ಥ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ವತಿಯಿಂದ ಏಪ್ರಿಲ್ 29 ಮತ್ತು 30ರಂದು ಸೈಂಟ್ ಎಲೋಷಿಯಸ್ ಈಜುಕೊಳದಲ್ಲಿ ರಾಜ್ಯ ಮಟ್ಟದ ಈಜು ಚಾಂಪಿಯನ್ಶಿಪ್ ಅನ್ನು ಏರ್ಪಡಿಸಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಗಳ ಈಜು ಕ್ಲಬ್ನ ತರಬೇತುದಾರ ಲೋಕರಾಜ್ ವಿಟ್ಲ ಅವರು, ಕರ್ನಾಟಕ ಈಜು ಅಸೋಸಿಯೇಷನ್ ಸಹಯೋಗದಲ್ಲಿ ಅಸೋಸಿಯೇಷನ್ ಪದಕ ವಿಭಾಗಗಳಲ್ಲಿ ಚಾಂಪಿಯನ್ಶಿಪ್ ನಡೆಸಲಾಗುತ್ತಿದ್ದು, ರಾಜ್ಯದಾದ್ಯಂತ 400 ಈಜುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ 29 ಮತ್ತು 30ರಂದು ಈ ಸ್ಪರ್ಧೆಯನ್ನು ಆಯೋಜಿಸಬೇಕು ಅಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಿದ್ದೇವೆ. ಸಾಧಾರಣವಾಗಿ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಯಾವ ರೀತಿ ಜರುಗುತ್ತದೆ ಅಂತ ಹೇಳಿದರೆ ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ನ್ಯಾಷನಲ್ಸ್ ಈ ರೀತಿಯಾಗಿ ಜರುಗುತ್ತದೆ. ಅದರಲ್ಲಿ ಕರ್ನಾಟಕದ ಸಬ್ ಜೂನಿಯರ್ ಮತ್ತು ಜೂನಿಯರ್ ಸ್ಪರ್ಧೆಗಳು ಜೂನ್ ತಿಂಗಳಲ್ಲಿ ಜರುಗುತ್ತದೆ. ಆನಂತರ ಜುಲೈ ತಿಂಗಳಲ್ಲಿ ನ್ಯಾಷನಲ್ಸ್ ಜರುಗುತ್ತದೆ. ಸೊ ಇದಕ್ಕೆ ಪೂರ್ವಭಾವಿಯಾಗಿ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಈಜು ಸ್ಪರ್ಧೆಯನ್ನ ಮಂಗಳೂರಿನಲ್ಲಿ ಹಮ್ಮಿಕೊಳ್ಬೇಕು. ಆ ಮೂಲಕ ಒಂದು ಪೂರ್ವಭಾವಿ ಸ್ಪರ್ಧೆ ಎನ್ನುವಂತ ರೀತಿಯಲ್ಲಿ ಈ ಸ್ಪರ್ಧೆಯನ್ನ ಬಿಂಬಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಈಜು ಸಂಸ್ಥೆಯ ಜೊತೆಗೆ ನಾವು ಸೇರಿಕೊಂಡು ಈ ಒಂದು ಸ್ಪರ್ಧೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜಿಸುವಂತ ಒಂದು ಪ್ಲಾನ್ ಅಲ್ಲಿ ಹೊರಟಿದ್ದೇವೆ. 2 ವರ್ಷಗಳ ಕಾಲ ಮಂಗಳ ಈಜು ಕ್ಲಬ್ ರಾಜ್ಯ ಮಟ್ಟದ ಈಜುಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಿತ್ತು. ಹೊಸ ತಂತ್ರಜ್ಞಾನದ ಬಳಕೆಯೊಂದಿಗೆ ಈ ಈಜುಕೂಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಲು ಕ್ಲಬ್ ಶ್ರಮ ವಹಿಸಿದೆ ಎಂದ ಅವರು, ಈ ಈಜು ಸ್ಪರ್ಧೆಯು ವಿಭಿನ್ನ ವಯೋಮಾನದವರಿಗೆ ವಿವಿಧ ವಿಭಾಗಗಳಲ್ಲಿ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಕರ್ನಾಟಕ ಈಜು ಸಂಸ್ಥೆ ಅಥವಾ ಭಾರತೀಯ ಈಜು ಸಂಸ್ಥೆ, ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇವರ ಏಜ್ ಕ್ಯಾಟಗರಿ ಇದೆ. ಆ ಏಜ್ ಕ್ಯಾಟಗರಿ ಪ್ರಕಾರ ಇದು ಜರುಗ್ತಾ ಇದೆ. ಗ್ರೂಪ್ 1, 2, 3, 4 ಅಂತ ಹೇಳಿಕೊಂಡು. ಸೊ ಗ್ರೂಪ್ 1 ನಲ್ಲಿ ಈ ಬಾರಿ 2001, 2, 3 ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಗ್ರೂಪ್ 2 ಅಲ್ಲಿ 2004 ಮತ್ತು 5 ಅವರು, ಗ್ರೂಪ್ 3 ಅಲ್ಲಿ 2006 and 7 ಅವರು, ಗ್ರೂಪ್ 4 ಅಲ್ಲಿ 2008 and 9 ಈ ಕ್ಯಾಟಗರಿ ಅವರು ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಣ್ಣ ಪುಟಾಣಿಗಳಿಗೆ ಕೂಡ ಪ್ರೋತ್ಸಾಹ ನೀಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಗ್ರೂಪ್ 5 ಮತ್ತು ಗ್ರೂಪ್ 6 ಅನ್ನ ನಾವು ಇಲ್ಲಿ ಆಯೋಜಿಸ್ತಾ ಇದ್ದೇವೆ. ಗ್ರೂಪ್ 5 ಮತ್ತು ಗ್ರೂಪ್ 6 ಇದು 2010 ಮತ್ತು 11 ಮತ್ತು 2012 and above ಅಂತ ಹೇಳಿಕೊಂಡು ಈ 2 ಕ್ಯಾಟಗರಿಗಳಿಗೆ ಕೂಡ ಸಣ್ಣ ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಸ್ಪರ್ಧೆಯನ್ನು ನಾವು ಇದಕ್ಕೆ ಸೇರಿಸ್ತಾ ಇದ್ದೇವೆ. ಅದರ ಜೊತೆಗೆ ಹಿರಿಯ ಈಜುಪಟುಗಳಿಗೆ ಕೂಡ ಓಪನ್ ಮೆನ್ ಅಂಡ್ ವಿಮೆನ್ ಎನ್ನುವಂತ ಕ್ಯಾಟಗರಿಗಳಲ್ಲಿ ಕೂಡ ನಾವು ಈ ಸ್ಪರ್ಧೆಯನ್ನು ಆಯೋಜಿಸುತ್ತಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಂಗಳ ಈಜು ಕ್ಲಬ್ನ ಅಧ್ಯಕ್ಷರಾದ ಪ್ರಮುಖ್ ರೈ, ಕಾರ್ಯದರ್ಶಿ ಶಿವಾನಂದ್ ಕಟ್ಟಿ, ಇವೆಂಟ್ ಆರ್ಗನೈಸಿಂಗ್ ಸಮಿತಿಯ ಸದಸ್ಯ ಧನಂಜಯ್, ನಂದಗೋಪಾಲ್ ಉಪಸ್ಥಿತರಿದ್ದರು. ನಾಗರಾಜ್, ವಿಪೋ ನ್ಯೂಸ್ 24/7 ಮಂಗಳೂರು.